ಅವಧಿಗಿಂತ ಮೊದಲು ಸುರಿದಂತಹ ಮುಂಗಾರು ಮಳೆ ಈ ಬಾರಿ ಅನಾಹುತಗಳನ್ನು ಉಂಟು ಮಾಡಿದೆ. ಉಳ್ಳಲದಲ್ಲಿ 4 ಬಲಿ ಪಡೆದುಕೊಂಡಿದ್ರೆ ತೋಟಬೆಂಗ್ರೆ ಬಳಿ 2 ನೀರು ಪಾಲಾಗಿದ್ರು. ಈ ನಡುವೆ ಪುತ್ತೂರಿನಲ್ಲೂ ಇದೇ ಮಾದರಿಯ ಮೇಘಾ ಸ್ಫೋಟ ಉಂಟಾಗಿದ್ದು ಅದೃಷ್ಟವಶಾತ್ ಮನೆ ಮಂದಿ ಪಾರಾಗಿದ್ದಾರೆ. ಸದ್ಯ ಮನೆ ಮಂದಿ ಸರ್ಕಾರದ ನೆರವಿಗೆ ಮೊರೆ ಇಟ್ಟಿದ್ದಾರೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಡು ಬರೋಣ. ವಾರದ ಹಿಂದೆ ಸುರಿದ ಭಾರಿ ಮಳೆ ಇದೀಗ ಕೊಂಚ ಕಡಿಮೆಯಾಗಿದೆ. ಆದರೆ ಮಳೆ ಮಾಡಿದ ಅನಾಹುತ ಮಾತ್ರ ಸಂತ್ರಸ್ತರನ್ನು ಇನ್ನೂ ಕಾಡುತ್ತಲೇ ಇದೆ. ಪುತ್ತೂರಿನ ಕೂಕಳತೆ ಅಂತರದಲ್ಲಿ ಮೇಘಾ ಸ್ಫೋಟ ಉಂಟಾಗಿದೆ. ಇಲ್ಲಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಏಕಕಾಲಕ್ಕೆ 2 ಗ್ರಾಮದಲ್ಲಿ ಹಲವು ಮನೆಗಳು ನೆಲಸಮಗೊಂಡಿವೆ. ಇದು ಪ್ರಾಕೃತಿಕ ವಿಕೋಪದ ಪರಿಣಾಮದಿಂದ ನಡೆದಿರುವುದಾಗಿದೆ. ಇದನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮೇಘಾ ಸ್ಫೋಟದಿಂದಾಗಿ ಸುಮಾರು 40 ಮನೆಯವರು ಅತಂತ್ರಗೊಂಡಿದ್ದಾರೆ. ಇನ್ನು ಕೂಡ ಕುಸಿಯುವ ಭೀತಿಯಲ್ಲಿವೆ ಇಲ್ಲಿನ ಹಲವು ಮನೆಗಳು. ನಾವು ಮಲಗಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಮನೆ ಕೂಡ ನಾಶವಾಗಿದ್ದು ಏನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ ಎಂದು ಮನೆ ಮಂದಿ ನೋವು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಮಳೆಗೆ ರಾತ್ರಿ 8 ಕಾಲಿಗೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿಯುವ ವೇಳೆಗೆ 2 ತಮ್ಮನ ಗೆಳೆಯರಿಗೆ ಪೆಟ್ಟಾಗಿದೆ. ಅವರನ್ನು ಆಸ್ಪತ್ರೆಗೆ ತಗೊಂಡೋಗಿದ್ದೇವೆ. ಮನೆಯಲ್ಲಿರುವ ಎಲ್ಲ ಸಾಮಾನುಗಳೆಲ್ಲ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ. ಮನೆ ಸಂಪೂರ್ಣ ಗೋಡೆ ಎಲ್ಲ ಬಿಚ್ಚಿ ಮುಂದುಗಡೆ ಹಾಲ್ ತನಕ ಬಂದಿದೆ ಮಣ್ಣು. ನಾನೀಗ ಕೆಲಸಕ್ಕೆ ಹೋಗ್ತಿದ್ದೀನಿ. ತಂದೆಗೆ ಹುಷಾರಿಲ್ಲ, ಡಯಾಲಿಸಿಸ್ ಆಗ್ತಾ ಉಂಟು ವಾರಕ್ಕೆ 3 ಸಾರಿ. ತಾಯಿ ಮನೆಯಲ್ಲೇ ಇರೋದು, ಅವರಿಗೆ ಹುಷಾರಿಲ್ಲ. ತಮ್ಮ ಕಾಲೇಜ್ ಹೋಗ್ತಿದ್ದಾನೆ. ಈಗ ಚಿಕ್ಕಪ್ಪನ ಮನೆಯಲ್ಲಿದ್ದೇವೆ. ಸ್ವಲ್ಪ ಅವರಿಗೆ ಬಿದ್ದ ಮೇಲೆ ನಾವು ಅವರನ್ನು ಎತ್ತುವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಅಷ್ಟೇ. ಆಮೇಲೆ ಫುಲ್ಲು ಬಿತ್ತು. ಅದಕ್ಕೆ ಮನೆಯಲ್ಲಿದ್ದೇವೆ. ಇನ್ನು ಯಾವುದೇ ವ್ಯವಸ್ಥೆ ಆಗಲಿಲ್ಲ. ಇನ್ನು ಕೂಡ ಈ ಭಯಾನಕ ಘಟನೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ. ಎನ್ಡಿಆರ್ಎಫ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಪುತ್ತೂರಿನಲ್ಲೇ ಎನ್ಡಿಆರ್ಎಫ್ ತಂಡವಿದ್ರೂ ಮಾಹಿತಿ ನೀಡಿಲ್ಲ. ಪುತ್ತೂರು ಶಾಸಕರ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಘಟನೆ ನಡೆದಿದೆ. ಆದರೂ ಶಾಸಕ ಅಶೋಕ್ ಕುಮಾರ್ ರೈ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಮಾಜಿ ಶಾಸಕ ಸಂಜೀವ ಮಟ್ಟಂತೂರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಬೆಳ್ಳಿಪಾಡಿ ಗ್ರಾಮದಲ್ಲಿ ಬಹಳಷ್ಟು ಪ್ರಾಕೃತಿಕ ವಿಕೋಪಗಳಿಂದ ಜನಸಾಮಾನ್ಯರಿಗೆ ಮತ್ತು ನಮ್ಮ ಪಶು ಮತ್ತು ಕೃಷಿಗೆ ಹಾನಿಯಾಗಿದೆ. ಈ ಗ್ರಾಮದ ವಿಶೇಷತೆ ಅಂದರೆ ಪುತ್ತೂರನ್ನು ಪ್ರತಿನಿಧಿಸುವಂಥ ಶಾಸಕರ ಒಂದು ಪಂಚಾಯತ್. ಅವರ ಮನೆ ಕೂಗಳತೆಯಲ್ಲಿ ಈ ಎಲ್ಲ ಘಟನೆಗಳು ನಡೆದಿದೆ. ಘಟನೆಗಳು ನಡೆದು ಇವತ್ತು ಸುಮಾರು 5 ದಿವಸ ಹತ್ತಿರ ಆಯಿತು. ಶುಕ್ರವಾರ ದಿವಸ ಈ ಭಾಗದಲ್ಲಿ ಬಹುಶಃ ನಾನು ಕಂಡುಕೊಂಡಾಗಿ ನಾನು ಸುಮಾರು 40-50 ವರ್ಷದಿಂದ ಕಂಡರಿಯದಂಥ ಆ ಕುಂಭದ್ರೋಣ ಮಳೆ ಈ ಭಾಗದಲ್ಲಿ ಸುರಿದು ಇಲ್ಲಿ ವ್ಯಾಪಕ ಹಾನಿಯಾಯಿತು. ಇವತ್ತು ಮಡಿಕೇರಿಯ ಭೂಕುಸಿತಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಇವತ್ತು ಈ ಬೆಳ್ಳಿಪಾಡಿ ಗ್ರಾಮದಲ್ಲಿ ಕೂಡ ಆಗಿದೆ. ಇಡೀ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಿತ್ತು, ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಳ್ಬೇಕಿತ್ತು. ಒಬ್ಬ ಜಿಲ್ಲಾಧಿಕಾರಿ ಖುದ್ದು ಬಂದು ಇಲ್ಲಿ ಈ ಸ್ಥಳ ಪರಿಶೀಲನೆ ಮಾಡಬೇಕಿತ್ತು. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಬೇಕಿತ್ತು. ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕಿತ್ತು. ದೇವರ ದೇಹದಿಂದ ಬಹುಶಃ ಅವರು ಇವತ್ತು AC ರೂಮಲ್ಲಿ ಕೂತು ಅಲ್ಲಿಂದಲೇ ಎಲ್ಲವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಎಲ್ಲ ಅಧಿಕಾರಿಗಳು ನಮ್ಮ ಸ್ವಾಸ್ಥ್ಯದಲ್ಲಿ ಇದ್ದು ಈ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ತಕ್ಷಣದಕ್ಕೆ ಸ್ಪಂದನೆ ಕೊಡಬೇಕು ಅಂತೇಳಿ. ಇವತ್ತು 100ಕ್ಕೆ 100 ಸ್ಥಳೀಯ ಆಡಳಿತ ನಿರ್ಜೀವವಾಗಿದೆ. ಯಾವುದೇ ಅಧಿಕಾರಿಗಳು ಇವತ್ತು ಈ ಯಾರು ಬಡವರಿದ್ದಾರೆ ಇಲ್ಲಿ ಈ ಒಂದು ಪ್ರಾಕೃತಿಕ ವಿಕೋಪದಿಂದ ಹಾನಿಗೊಳಗಾಗಿದ್ದಾರೆ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ಈ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲವೂ ನಿರ್ಜೀವವಾಗಿದೆ. ಬಹುಶಃ ಇದನ್ನು ಎಚ್ಚರಿಸುವಂಥ ಕೆಲಸವನ್ನು ಬಹುಶಃ ಸಾರ್ವಜನಿಕರೇ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಮಳೆ ಮಾತ್ರ ಇನ್ನಿಲ್ಲದ ಸಮಸ್ಯೆಯನ್ನ ಹುಟ್ಟುಹಾಕಿ ಹೋಗಿದೆ. ಕಂಗೆಡುವ ಪರಿಸ್ಥಿತಿ ಮಾತ್ರ ಜನತೆಯದು. ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಸಂತ್ರಸ್ತರಿಗೆ ನೆರವಾಗಬೇಕಾಗಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.